ಉದ್ದೇಶದ ಬಗ್ಗೆ ನಾನು ವಾಸ್ತವಿಕವಾಗಿ ಕೆಲವೊಂದು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಮ್ಮ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂತಹ ಮುಗೇರ ಸಮುದಾಯ ಸಂಸ್ಕೃತಿಯಲ್ಲಿ, ಆಚರಣೆಯಲ್ಲಿ, ಮೂಢನಂಬಿಕೆಯಲ್ಲಿ ಪ್ರತಿಯೆಲ್ಲರೂ ಕೂಡ ಗೌರವವನ್ನು ಕೊಟ್ಟು ಬದುಕಿರ್ತಕ್ಕಂತಹ ಸಮಾಜ ಮುಗೇರ ಸಮಾಜ. ಹಾಗಾಗಿ ಈ ಮುಗೇರ ಸಮಾಜದ ಹಲವಾರು ಇದ್ದಾವೆ. ಮುಖ್ಯವಾಗಿ ಮುಗೇರ ಸಮಾಜವನ್ನು ಕಾಡ್ತಕ್ಕಂತಹ ಅದರಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗಬೇಕು. ಅದೇ ರೀತಿ ಮುಗೇರ ಸಮುದಾಯದ ಸಮಸ್ಯೆಗಳಿಗೆ ಸರ್ಕಾರ ಕೂಡ ಸ್ಪಂದನೆ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಈ ನಿಟ್ಟಿನಲ್ಲಿ ಮುಗೇರ ಸಮಾಜವನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಲಿಷ್ಠಗೊಳಿಸುವಂಥದ್ದು ಮತ್ತು ಈ ಸಮಾಜವನ್ನು ಮುಖ್ಯವಾಹಿನಿಗೆ ತರುವಂತಹ ಒಂದು ಕೆಲಸ ಕಾರ್ಯಗಳು ಮುಗೇರ ಸಮಾಜದಿಂದ ಆಗ್ತಾ ಬಂದಿವೆ. ಹಾಗಾಗಿ ವಿಶಿಷ್ಟವಾದ ಒಂದು ಕಾರ್ಯಕ್ರಮವನ್ನು ಕೂಡ ಈ ಸಂದರ್ಭದಲ್ಲಿ ಆಯೋಜನೆ ಮಾಡಿದ್ದೇವೆ. ನಾಡಿದ್ದು 26ನೇ ತಾರೀಕಿನ ದಿವಸ ಮಂಗಳೂರಿನಲ್ಲಿ ಬಹುಶಃ ಇತಿಹಾಸದಲ್ಲಿಯೇ ಒಂದು ಈ ರೀತಿಯಾದಂಥ ಕಾರ್ಯಕ್ರಮ ಆಗಲಿಲ್ಲ. ಅಂದರೆ ಏನಂತ ಹೇಳಿದರೆ, ಮುಗೇರ ಸಮಾಜ ಯಾವುದರ ಮೇಲೆ ನಿಂತಿದೆ ಅಂತ ಹೇಳಿದರೆ ಮೂಲ ನಂಬಿಕೆ ಮತ್ತು ದೈವಾರಾಧನೆ ಮೇಲೆ ನಿಂತಿದೆ. ಹಾಗಾಗಿ ನಮ್ಮ ಅಸ್ಮಿತೆ ಯಾವುದಂತ ಹೇಳಿದರೆ ದೈವಾರಾಧನೆ. ಈ ದೈವಾರಾಧನೆಯನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಮತ್ತಷ್ಟು ಕೂಡ ನಾವು ಅದನ್ನು ಗಟ್ಟಿಗೊಳಿಸಬಹುದು ಮತ್ತು ಅದರಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಆಚರಣೆಗಳನ್ನು, ಮೂಲ ನಂಬಿಕೆಗಳನ್ನು ಯಾವ ರೀತಿ ಉಳಿಸ್ಕೊಳ್ಬಹುದು ಅಂತಕ್ಕಂಥ ವಿಚಾರದಲ್ಲಿ ಒಂದು ಮುಗೇರ ಸಮಾಜವನ್ನು ಒಂದು ಕಡೆ ಸೇರಿಸಿ ಅವರಿಗೆ ವಿಚಾರವನ್ನು ಕೊಡುವಂಥದ್ದು ಮತ್ತು ಮುಗೇರ ಸಮಾಜದ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಿ ಅದನ್ನು ಮುಂದಿನ ಹಂತಗಳಲ್ಲಿ ಸರ್ಕಾರದ ಮಟ್ಟಕ್ಕೆ ಕೊಂಡೊಯ್ಯುವ ರೀತಿಯಲ್ಲಿ ಸಮಾಜವನ್ನು ಜಾಗೃತಗೊಳಿಸುವಂಥದ್ದು. ಬೇರೆ ಬೇರೆ ಕಟ್ಟಳೆಗಳಿದ್ದಾವೆ, ಅದರ ಬಗ್ಗೆ ನಮ್ಮ ದಯಾನಂದ ಕಾಟಿಬಾಳ ಹೇಳ್ತಾರೆ. ಈ ಬಗ್ಗೆ ನಮ್ಮ ಮುಗೇರ ಸಮಾಜದ ಮಧ್ಯೆ ನಾವು ಒಂದು ಚಿಂತನೆ ಮಾಡಬೇಕು. ಅದೇ ರೀತಿ ಮುಗೇರ ಸಮಾಜನ ಒಟ್ಟು ಸೇರಿಸಬೇಕಂತ ಹಿನ್ನೆಲೆಯಲ್ಲಿ ನಾಡ್ದು 26 ತಾರೀಕು ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಕಟೀಲು ಭಾಗದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ವಿಚಾರದ ಕುರಿತು ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳ ಬಗ್ಗೆ ನಮ್ಮ ದಯಾನಂದ ಕಾಟಿಪಾಳ, ಬ್ರಹ್ಮ ಮುಗೇರ ಮಹಾಂಕಾಳಿ ದೈವಸ್ಥಾನ ಕಾಟಿಪಾಳ ಇದರ ಗುರಿಕಾರರಾಗಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಆಯೋಜಕರು ಕೂಡ ಆಗಿರ್ತಾರೆ. ಅವರು ಈ ವಿಚಾರವನ್ನು ಹೇಳಲಿಕ್ಕಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ. ಹಾಗೆಯೇ ಪಕ್ಕದಲ್ಲಿ ಶೇಖರ್ ಮಧ್ಯಸ್ಥರವರಿದ್ದಾರೆ. ಅವರು ಕೂಡ ನಮ್ಮ ಮುಗೇರ ಕಲೆಗಳಲ್ಲಿ ದೈವಾರಾಧನೆ ಬಗ್ಗೆ ಅಪಾರವಾದಂತಹ ಒಂದು ಅನುಭವ ಉಳ್ಳವರು, ತಿಳುವಳಿಕೆ ಉಳ್ಳವರು. ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಕೂಡ ಒಂದು ಮಹಾಂಕಾಳಿ ದೈವಸ್ಥಾನದ ಗುರಿಕಾರರು ಕೂಡ ಆಗಿದ್ದಾರೆ ನಮ್ಮ ಮಾರ್ನಾಡಿನಲ್ಲಿ. ಹಾಗೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ನಮ್ಮ ತಾಲೂಕು ಸಂಘ, ಅದೇ ರೀತಿ ನಮ್ಮ ಜಿಲ್ಲಾ ಸಂಘ ಮತ್ತು ರಾಜ್ಯ ಸಂಘ ಎಲ್ಲ ನಮ್ಮ ಮುಗೇರ ಸಂಘಟನೆಗಳ ಒಂದು ಸಹಕಾರ ಜೊತೆ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಮಂಗಳೂರಿನಲ್ಲಿ ಆಗುವಂಥ ಕಾರ್ಯಕ್ರಮದಲ್ಲಿ ಮಂಗಳೂರು ತಾಲೂಕು ಮುಗೇರ ಸಂಘದ ಅಧ್ಯಕ್ಷರಾಗಿರುವಂತಹ ನಿವೃತ್ತ ತಹಶೀಲ್ದಾರರು ಆಗಿರ್ತಕ್ಕಂತಹ ನಮ್ಮ ಸೀತಾರಾಮ್ ಕಂಚಾಡಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ. ಹಾಗೆಯೇ ಪಕ್ಕದಲ್ಲಿ ನಮ್ಮ ಮಂಗಳೂರು ತಾಲೂಕು ಮುಗೇರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಅದೇ ರೀತಿ ನಿವೃತ್ತ ಮೆಸ್ಕಾಂನ ಉದ್ಯೋಗಿಗಳು ಆಗಿರ್ತಕ್ಕಂಥ ಗಿರಿಯಪ್ಪ ಎಸ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ. ಹಾಗಾಗಿ ಒಟ್ಟು ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ನಮ್ಮ ದಯಾನಂದ ಕಾಟಿಬಾಳರವರು ತಮ್ಮೊಂದಿಗೆ ಹಂಚಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಎಲ್ಲ ಶ್ರೀ ಬ್ರಹ್ಮ ಮುಗೇರ ಮಹಾಂಕಾಳಿ ದೇವಸ್ಥಾನಗಳ ಒಕ್ಕೂಟ ಹಾಗೂ ಸಮಾನ ಮನಸ್ಕ ಮುಗೇರ ಬಾಂಧವರ ಒಂದು ಒಗ್ಗೂಟುಗೆಯಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಶ್ರೀ ಬ್ರಹ್ಮ ಮುಗೇರ ನೇಮೋತ್ಸವಗಳ ವೈಭವೀಕರಣ ಮತ್ತು ದೇವಸ್ಥಾನದ ನೇಮೋತ್ಸವದ ಕಟ್ಲೆಗಳು, ಆಚರಣಾ ಪದ್ಧತಿಗಳು ಮತ್ತು ಸಮಾಜದ ಧಾರ್ಮಿಕ ಸಾಂಸ್ಕೃತಿಕ ವಿಚಾರಗಳ ಬಗ್ಗೆ ಚಿಂತನ ಮಂಥನ ಸಮಾವೇಶ ಕಾರ್ಯಕ್ರಮವು ಇದೇ 26ನೇ ತಾರೀಕು ಕಟೀಲು ಶ್ರೀ ಬ್ರಹ್ಮ ಮುಗೇರ ಮಹಾಂಕಾಳಿ ದೇವಸ್ಥಾನ ಗಿಡಿಗೆರೆ ಇಲ್ಲಿ ನಡೆಯಲಿಕ್ಕಿದೆ. ಇದರ ಪೂರ್ವಭಾವಿಯಾಗಿ ಇದೇ ಪ್ರಥಮ ಬಾರಿಗೆ ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ನಮ್ಮ ಸಮಾಜದ ಎಲ್ಲ ದೈವಸ್ಥಾನಗಳ ಗುರಿಕಾರರು, ಮುಕ್ಕಾಲ್ದಿಗಳು, ದೈವಪಾತ್ರಿಗಳು ಹಾಗೂ ಸಮಾಜದ ಗಣ್ಯರು, ಎಲ್ಲ ಕಲೆಗಳ ಪ್ರಮುಖರಾಗೂ ಇಡೀ ಸಮಾಜ ಬಾಂಧವರು ಕಟೀಲು ಕ್ಷೇತ್ರದಲ್ಲಿ ಸಮಾವೇಶಗೊಂಡು ಅಲ್ಲಿಯ ಆಶ್ರನ್ನರ ಮುಖಾಂತರ ಸಮಾಜದ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ದೈವಸ್ಥಾನಗಳ ಒಂದು ನೇಮೋತ್ಸವಗಳ
ಉತ್ಸವಗಳ ಆರಾಧನೆಗಳ ಬಗ್ಗೆ ಮತ್ತು ಇಡೀ ಲೋಕ ಕಲ್ಯಾಣಾರ್ಥವಾಗಿ ಇಡೀ ಒಂದು ವಿಶೇಷವಾದ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ವಿಶೇಷ ಪೂಜೆ ಸಮಾಜದ ಪರವಾಗಿ ಕಟೀಲು ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ. ಅದರ ನಂತರ ಕ್ಷೇತ್ರದ ದಿವ್ಯ ಮಹಾಪ್ರಸಾದವನ್ನು ನಮ್ಮ ದೈವಸ್ಥಾನಗಳ ಗುರಿಕಾರರು, ಹಿರಿಯರು, ದೈವಪಾತ್ರಿಗಳು, ಇಡೀ ಸಮಾಜ ಬಾಂಧವರ ಒಗ್ಗೂಟತೆಯಲ್ಲಿ ಒಂದು ಭವ್ಯ ಮೆರವಣಿಗೆಯಲ್ಲಿ ಕಟೀಲು ಕ್ಷೇತ್ರದಿಂದ ಅಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವಂಥ ಶ್ರೀ ಬ್ರಹ್ಮಮುಗೇರ ಮಹಾಂಕಾಳಿ ದೇವಸ್ಥಾನ ಗಿಡಿಗೆರೆ ಇಲ್ಲಿಗೆ ಆ ಮಹಾಪ್ರಸಾದದ ಭವ್ಯ ಮೆರವಣಿಗೆ ನಮ್ಮ ಎಲ್ಲ ಸಮಾಜ ಬಾಂಧವರ ಕೊಡುಗೆಯಲ್ಲಿ, ಇದರ ಜೊತೆಗೆ ನಮ್ಮ ಸಮಾಜದ ವಿವಿಧ ಕಲಾ ಪ್ರಕಾರಗಳು ಅಲ್ಲ ಒಂದು ಭಾಗವಹಿಸಿಕೆ, ಹುಳಿವೇಷ ಇರ್ಬೋದು ಮತ್ತು ಹುಲಿವೇಷ ಮತ್ತು ಕೀಲು ಕುದುರೆ, ತಾಲೀಮು ಮತ್ತು ಕುಣಿತ ಭಜನೆ, ಹೀಗೆ ಯಾವೆಲ್ಲ ಕಲಾ ಪ್ರಕಾರಗಳು ನಮ್ಮ ಸಮಾಜದೊಂದಿದೆ ಆ ಒಂದು ಕಲಾ ತಂಡಗಳು ಇಡೀ ಒಂದು ಮೆರವಣಿಗೆಗೆ ಶೋಭೆಯನ್ನು ನೀಡಲಿಕ್ಕಿದೆ. ಆ ಮೆರವಣಿಗೆ ಕಟೀಲು ಗಿಡಿಗೊರೆ ಶ್ರೀ ಬ್ರಹ್ಮಮುಗೇರ ಮಹಾಂಕಾಳಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ನಮ್ಮ ಕುಲದೈವರು, ಆರಾಧ್ಯ ದೈವರು, ಇಡೀ ಬ್ರಹ್ಮಮುಗೇರ ಮಹಾಂಕಾಳಿ ದೇವಸ್ಥಾನದಲ್ಲಿ ಪ್ರಧಾನ ಸಾನ್ನಿಧ್ಯ ಇರುವ ಶ್ರೀ ಬ್ರಹ್ಮರ ಗುಡಿಯ ಮುಂದೆ ದೀಪ ಪ್ರಜ್ವಲನೆ ಮಾಡಿ ಅಲ್ಲಿ ಮತ್ತೆ ಸಮಾಜದ ಪರವಾಗಿ ಪ್ರಾರ್ಥನೆ ಮಾಡಿ ಇಡೀ ಸಮಾಜಕ್ಕೆ ಸಾಮೂಹಿಕವಾದ ಪ್ರಸಾದವನ್ನು ಪಡೆದು ಇಡೀ ಸಮಾಜಕ್ಕೆ ಹಂಚುವಂಥ ಕಾರ್ಯಕ್ರಮ ಇದೆ. ಅದರ ನಂತರ 9 ಗಂಟೆಗೆ ಸರಿಯಾಗಿ ಕಟೀಲು ಕ್ಷೇತ್ರದಿಂದ ಮೆರವಣಿಗೆ ಹೊರಡ್ತದೆ. ಅದನಂತರ ಕಟೀಲು ಗಿಡಿಗೆರೆ ಬ್ರಹ್ಮಮುಗೇರ ಮಹಾಂಕಾಳ ದೇವಸ್ಥಾನದಲ್ಲಿ ಸಮಾವೇಶಗೊಂಡು ಪ್ರಾರ್ಥನೆ ಆದ ನಂತರ ನಮ್ಮ ದೈವಸ್ಥಾನಗಳ ಆಚರಣೆ, ಅದರ ವೈಭವ ಮತ್ತು ಆಚರಣೆ ಇಡೀ ನಮ್ಮ ಸಮಾಜದ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿಗಳ ಬಗ್ಗೆ ಒಂದಷ್ಟು ಚಿಂತನ ಮಂಥನ ಕಾರ್ಯಕ್ರಮ ಇಡೀ ಸಮಾಜದ ಪ್ರಮುಖರ ಒಂದು ಭಾಗವಹಿಸುವಿಕೆಯಲ್ಲಿ ನಡೆಯಲಿಕ್ಕಿದೆ. ಅದರ ನಂತರ ಯಾವೆಲ್ಲ ಕಲಾ ತಂಡಗಳಿದೆ ಅದರ ಪ್ರದರ್ಶನ ನಡೆಯಲಿಕ್ಕಿದೆ. ಮಧ್ಯಾಹ್ನ ಭೋಜನದ ನಂತರ ಅದಕ್ಕೂ ಮೊದಲು ಇತ್ತೀಚೆಗೆ ನಮ್ಮನ್ನಗಲಿದ ಪಾಡ್ದನ ಕೋಗಿಲೆ ದಿವಂಗತ ರಾಮಕ್ಕ ಇವರಿಗೆ, ನಮ್ಮ ಸಮಾಜದ ಹೆಮ್ಮೆಯಾಗಿರುವಂಥ ದಿವಂಗತ ರಾಮಕ್ಕ ಇವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಡೀ ಸಮಾಜದ ಪರವಾಗಿ ನಡೆಯಲಿಕ್ಕಿದೆ. ಅನಂತರ ಸಮಾವೇಶದಲ್ಲಿ ಮುಗೇರ ದೈವಗಳು, ಕಾರ್ಮಿಕ ಮೆರೆದ ಐತಿಹಾಸಿಕ ಸ್ಥಳಗಳ ಮತ್ತು ಅವುಗಳ ಹಿನ್ನೆಲೆಯ ಬಗ್ಗೆ ಒಂದು ಮಾಹಿತಿ ನೀಡುವಂಥ ಕಾರ್ಯಕ್ರಮ. ಅದಾದ ನಂತರ ನಾವು ದೈವಸ್ಥಾನಗಳಲ್ಲಿ ಯಾವೆಲ್ಲ ಕಟ್ಲೆಗಳಿದೆ, ಯಾವ ರೀತಿಯ ಕಟ್ಲೆಗಳನ್ನು ಆಚರಣೆ ಮಾಡಬೇಕು, ಒಟ್ಟು ಇಡೀ ನೇಮೋತ್ಸವಗಳಲ್ಲಿ ಯಾವ ರೀತಿಯ ಪದ್ಧತಿಗಳನ್ನು ಅನುಸರಿಸಬೇಕು ಎಂಬುದರ ಬಗ್ಗೆ, ನೇಮೋತ್ಸವದ ಮುಗೇರ ದೇವಸ್ಥಾನದಲ್ಲಿ ದೈವಗಳ ಆರಾಧನೆಯ ಬಗ್ಗೆ, ಕಟ್ಲೆಗಳ ಬಗ್ಗೆ ಒಂದು ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಕಾರ್ಯಕ್ರಮ. ಅದರ ನಂತರ ಈ ದೈವಾರಾಧನೆ ನಮ್ಮ ಮುಗೇರ ದೈವಸ್ಥಾನಗಳು ಸಂಘಟನೆಗಳಿಗೆ ಹೇಗೆ ಕಾರಣ ಆಗಿದೆ, ಸಂಘಟನೆಯಲ್ಲಿ ನಮ್ಮ ಮುಗೇರ ದೈವಸ್ಥಾನಗಳ ಪಾತ್ರಗಳೇನು ಎಂಬುದರ ಬಗ್ಗೆ ಒಂದು ವಿಚಾರ ವಿನಿಮಯ ಕಾರ್ಯಕ್ರಮ ಅಲ್ಲಿ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಈ ತುಳುನಾಡಿನ ಮುಗೇರ ದೈವಸ್ಥಾನಗಳ ಕೂಡುಕೆಯಿಂದ ಮತ್ತು ಸಾಮೂಹಿಕ ನಾಯಕತ್ವದಿಂದ ನಡೆಯಲಿಕ್ಕಿದೆ. ಒಟ್ಟು 1 ರಿಂದ 1.5 ಸಾವಿರ ಸಮಾಜ ಬಾಂಧವರು ಭಾಗವಹಿಸುವ ನಿರೀಕ್ಷೆಗೆ ಇದೆ. ಇದರ ನಂತರ ಧನ್ಯವಾದ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಇಡೀ ಮುಗೇರ ಸಮುದಾಯದ ಪರವಾಗಿ ಈ ಮೂಲಕ ವಿನಂತಿಸುತ್ತಿದ್ದೇವೆ. ಸರ್, ದಕ್ಷಿಣ ಕನ್ನಡದಲ್ಲಿ ಸರಿಸುಮಾರು ನಮ್ಮದು 1 ಲಕ್ಷದ ಮೇಲೆ ಉಂಟು. ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ನಾವೊಂದು ಸಾಮಾನ್ಯ ಸರ್ವೆ ಮಾಡಿದ ಪ್ರಕಾರ ಉಂಟು ಸರ್. ಇಲ್ಲಿ ಸಾಧಾರಣ 30 ರಿಂದ 40 ಸಾವಿರ ನಮ್ಮ ಸುಳ್ಯ ಕ್ಷೇತ್ರದಲ್ಲಿ ಉಂಟು ಸರ್, ಅಲ್ಲಿ ಉಂಟು. ಮತ್ತು ಈಚೆ ಭಾಗದಲ್ಲೆಲ್ಲ ಉಂಟು ಸರ್. ಹಾಗಾಗಿ ಸರ್ವೆ ಎಲ್ಲ ಮಾಡ್ತಾ ಉಂಟು. ಇದೀಗ ರಾಜ್ಯ ವ್ಯಾಪ್ತಿಯಲ್ಲಿ ಉಂಟು. ರಾಜ್ಯ ವ್ಯಾಪ್ತಿಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡುವ ಒಂದು ಯೋಜನೆ ಗುರಿಯನ್ನು ಇಟ್ಕೊಂಡು, ಮುಖ್ಯವಾಗಿ ನಮ್ಮ ದೈವಾರಾಧನೆಯನ್ನು ಮುಖ್ಯ ಇಟ್ಟರೆ ಅದರಲ್ಲಿ ಎಲ್ಲರೂ ಕೂಡ್ತಾರೆ, ನಮ್ಮ ಮುಗೇರ ಸಮುದಾಯದ ಒಟ್ಟಿಗೆ ಬಾಕಿಯವರು ಕೈ ಜೋಡಿಸ್ತಾರೆ ಅಂತ ಈ ಯೋಜನೆಯನ್ನು ಕೈಗೊಂಡಿದ್ದೇವೆ.